ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ತಡೆ ಕಾಯ್ದೆ ವಿರೋಧಿಸಿ ಬಿಸಿ ರೋಡ್ನಲ್ಲಿ ಬಿಜೆಪಿ ಮಂಡಲ ವತಿಯಿಂದ ಮಂಡಲದ ಅಧ್ಯಕ್ಷ ಚೆನ್ನಪ್ಪ ಆರ್ ಕೋಟ್ಯನ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಸುಲೋಚನಾ ಜಿಕೆ ಭಟ್, ಹರಿಕೃಷ್ಣ ಬಂಟ್ವಾಳ್, ಸಂದೇಶ್ ಶೆಟ್ಟಿ, ವಿಕಾಸ್ ಪುತ್ತೂರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಪದ್ಮನಾಭ ಕೊಟ್ಟರಿ, ರಾಮದಾಸ್ ಬಂಟ್ವಾಳ, ಡೊಂಬಯ್ಯ ಅರಳ ಮೊದಲಾದವರಿದ್ದರು. ಈ ದೇಶದಲ್ಲಿರತಕ್ಕಂಥ ಬಹುಸಂಖ್ಯಾತ ಹಿಂದೂಗಳನ್ನು ಯಾವ ರೀತಿ ವಿಭಜನೆಯನ್ನು ಮಾಡಬೇಕು, ಅವರ ಕಾಯ್ದೆಗಳನ್ನೇ ಈ ದೇಶದಲ್ಲಿ ಜಾರಿ ಮಾಡಿಕೊಂಡು ಹಿಂದೂಗಳ ವಿರುದ್ಧ, ಹಿಂದೂ ಸನಾತನ ಸಂಸ್ಕೃತಿ ವಿರುದ್ಧ ದಾಳಿ ಮಾಡತಕ್ಕಂತಹ ಒಂದು ಟೂಲ್ ಕಿಟ್ ಅನ್ನು ಈ ಕಾಂಗ್ರೆಸ್ ವಿರೋಧಿ ಸರ್ಕಾರಗಳು ಮಾಡ್ತಾ ಬರ್ತಾ ಇರ್ತಿದ್ರು. ಬಂಧುಗಳೇ, ಒಂದು ಹಿಂದೂ ಸಮಾಜ ಎಲ್ಲರ ಏಳಿಗೆಯನ್ನು ಬಯಸತಕ್ಕಂಥ ಒಂದು ಹಿಂದೂ ಸಮಾಜವನ್ನು ಅದರ ಮೂಲ ಸಂಸ್ಕಾರ ಮತ್ತು ಸಂಸ್ಕೃತಿ ಸನಾತನ ಏನು ಪರಂಪರೆ ಇದೆ ಅದನ್ನು ಹೊಡೆಯತಕ್ಕಂತಹ ಕಾರ್ಯವನ್ನು ಮಾಡುವಂತಹ ಕಾಯ್ದೆಗಳನ್ನು ಜಾರಿಗೊಳಿಸುವ ಮುಖಾಂತರ ಈ ಹಿಂದೂಗಳ ಒಕ್ಕಟ್ಟನ್ನು ಒಡೆಯಬಹುದು ಎನ್ನುವಂತಹ ಒಂದು ದುರಾಲೋಚನೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಇವತ್ತು ಏನಾಗ್ತಾ ಇದೆ, ಮಸೀದಿ ಮತ್ತೆ ಬೇರೆ ಬೇರೆ ಇದರಲ್ಲಿ ಯಾವ ರೀತಿಯಲ್ಲಿ ಇದರ ಒಳಗೆ ಹಿಂದೂ ದ್ವೇಷವನ್ನ ಬಿತ್ತುವ ಪ್ರಯತ್ನ ಇವತ್ತು ನಡೀತಾ ಇದೆ. ಮೊನ್ನೆ ಬಾಗ್ಲಾದ ಘಟನೆಯನ್ನ ನೋಡಿಕೊಂಡಾಗ ನಾವು ಕರಳು ಕಿತ್ತು ಬರ್ತದೆ, ರಕ್ತ ಬಿಸಿ ಆಗ್ತದೆ. ಹಿಂದೂಗಳಿಗೆ ಬೆಲೆಯೇ ಇಲ್ಲ. ಯಾಕೆಂತೇಳಿದ್ರೆ ಇವತ್ತು ಒಂದು ಮತದ ಓಲೈಕೆಗೋಸ್ಕರ ಅದೇ ಬಾಂಗ್ಲಾದ ಪ್ರಧಾನಮಂತ್ರಿ ಜೊತೆ ನಮ್ಮ ದೇಶದ ವಿರೋಧ ಪಕ್ಷ ನಾಯಕ ರಾಹುಲ್ ಇರುವುದನ್ನು ನಾವು ಕಾಣ್ತೇವೆ. ಯಾವುದಕ್ಕೆ ಅವರು ದ್ವೇಷ ಬಿತ್ತಾ ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡು ನಮ್ಮ ಬಗ್ಗೆ, ಹಿಂದೂಗಳ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಗ್ಗೆ ಇವತ್ತು ದ್ವೇಷ ಬಿತ್ತುವ ಕೆಲಸವನ್ನ ಮಾಡ್ತಾ ಇರುವಂತವರು ನಮ್ಮ ವಿರೋಧಿಗಳು. ಇವತ್ತು ಯೋಚನೆ ಮಾಡಬೇಕಾಗಿರೋದು ಒಂದೇ ಒಂದು, ಬಂಧುಗಳೇ, ನಾವು ಒಟ್ಟಾಗಬೇಕಾಗಿದೆ, ಸಾರ್ವಜನಿಕರಿಗೆ ಒಟ್ಟಾಗಬೇಕಾಗಿದೆ. ನಾವು ಯಾವತ್ತೂ ದ್ವೇಷ ಬಿತ್ತೋದಿಲ್ಲ, ಪ್ರೀತಿಯನ್ನ ಪಸರಿಸ್ತೇವೆ. ಆದ್ರೆ ನಮ್ಮ ಮೇಲೆ ಯಾರು ಅತಿಕ್ರಮಣ ಮಾಡಲಿಕ್ಕೆ ಅವರ ಕಾನೂನಿನ ಮೂಲಕ ಹೊರಡ್ತಾರೆ, ಅದಕ್ಕೆ ಸರಿಯಾದ ಉತ್ತರವನ್ನ ನಾವು ಕೊಡಲೇಬೇಕು. ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರ ಖಂಡಿತ ಕೊಟ್ಟೇ ಕೊಡ್ತದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಬಂಧುಗಳು,